ಮಂಗಳೂರಿನ ಜೋಸೆಫ್ ಪೆರೇರಾ ಇನ್ಸ್ಪೈರ್ ಇಂಡಿಯಾ ಆಯೋಜಿಸಿದ ಪುಣೆಯಿಂದ ಗೋವಾವರೆಗಿನ 646 ಕಿಲೋಮೀಟರ್ ಡೆಕ್ಕನ್ ಕ್ಲಿಫ್ ಹ್ಯಾಂಗರ್ ಅಲ್ಟ್ರಾ ಸೈಕಲ್ ರೇಸ್ ಅನ್ನು 33 ಗಂಟೆ 45 ನಿಮಿಷಗಳಲ್ಲಿ ಪೂರ್ಣಗೊಳಿಸಿ ವಿಶ್ವದ ಕಠಿಣ ಸೈಕಲ್ ರೇಸ್ ಎನಿಸಿಕೊಂಡಿರುವ ರೇಸ್ ಅಕ್ರಾಸ್ ಅಮೆರಿಕಾಕ್ಕೆ ಅರ್ಹತೆಯನ್ನು ಸಂಪಾದಿಸಿದ್ದಾರೆ ಎಂದು ಮಂಗಳೂರಿನ ವಿಆರ್ ಸೈಕ್ಲಿಂಗ್ ಕ್ಲಬ್ನ ನಿರ್ದೇಶಕ ಸರ್ವೇಶ್ ಸಾಮಕ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜೋಸೆಫ್ ಪೆರೇರಾ ವಿಆರ್ ಸೈಕ್ಲಿಂಗ್ ಕ್ಲಬ್ನ ಸದಸ್ಯರಾಗಿದ್ದು ಸೋಲೋ ಸೈಕಲ್ ರೇಸ್ ಅನ್ನು ಪೂರ್ಣಗೊಳಿಸಿದ ಮಂಗಳೂರಿನ ಮೊದಲ ಸೈಕ್ಲರ್ ಎನಿಸಿದ್ದಾರೆ ಎಂದರು. ನಮ್ಮ ಕ್ಲಬ್ನ ಸದಸ್ಯರಾದ ಶ್ರೀ ಜೋಸೆಫ್ ಪೆರೇರಾ ಅವರು ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡದಾದ ಒಂದು ಅಲ್ಟ್ರಾ ಸೈಕ್ಲಿಂಗ್ ರೇಸ್ ಅಂತ ಹೇಳಿ ಪೂನಾದಿಂದ ಗೋವಾದವರೆಗೆ ಒಂದು ಸೈಕ್ಲಿಂಗ್ ರೇಸ್ ನಡೆಸಿತ್ತು. ಅದರಲ್ಲಿ ಅವರು ವಿಜೇತರಾಗಿ ರೇಸನ್ನು 33 ಗಂಟೆ 45 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದರು. ಇವರು ಮಂಗಳೂರಿನ ಪ್ರಥಮ ಸೈಕ್ಲಿಸ್ಟ್ ಆಗಿದ್ದಾರೆ. ಈ ರೇಸನ್ನು ಸೋಲೋ ಕ್ಯಾಟಗರಿ ಅಂದರೆ ಒಬ್ಬನೇ ಸೈಕ್ಲಿಸ್ಟ್ ಪೂರಾ ರೇಸ್ನ ರೈಡ್ ಮಾಡಿ ಕಂಪ್ಲೀಟ್ ಮಾಡಿದ್ರಲ್ಲಿ ಮಂಗಳೂರಿನ ಪ್ರಥಮ ಪ್ರಜೆಯಾಗಿದ್ದಾರೆ. ಅದೇ ನಮಗೆ ಒಂದು ವಿಶಿಷ್ಟ ಸಂತೋಷದ ಸಂಗತಿ, ನಮ್ಮ ಮಂಗಳೂರಿಗೂ ನಮ್ಮ ಕ್ಲಬ್ಬಿಗೂ ಹಾಗೂ ನಮ್ಮೆಲ್ಲ ಸೈಕ್ಲಿಂಗ್ ತಂಡದ ಸದಸ್ಯರಿಗೂ. ಕ್ರೀವ್ ಚೀಫ್ ಅಶೋಕ್ ಲೋಬೋ ಮಾತನಾಡಿ, ಡೆಕ್ಕನ್ ಕ್ಲೇಪ್ ಹ್ಯಾಂಗರ್ ಓಟವನ್ನು ಪೂರ್ಣಗೊಳಿಸುವ ಮೂಲಕ ರೈಡರ್ ಜೋಸೆಫ್ ಪೆರೇರಾ ಅವರು ಸೋಲೋ ರೇಸ್ ಅನ್ನು ಪೂರ್ಣಗೊಳಿಸಿದ ಮೊದಲ ಮಂಗಳೂರಿಗ ಎಂಬ ಕೀರ್ತಿಗೆ ಪಾತ್ರರಾದರು ಮತ್ತು ಅವರ ವಯಸ್ಸಿಗೆ ಹೋಲಿಸಲಾಗದ ಅಡಿಗಳಷ್ಟು ರೇಸ್ ಅಕ್ರಾಸ್ ಅಮೆರಿಕಾಗೆ ಅರ್ಹತೆಯನ್ನ ಪಡೆದಿದ್ದಾರೆ. ಜೋಸೆಫ್ ಪೆರೇರಾ ಮತ್ತು ಅವರ ತಂಡವು 33 ಗಂಟೆ 45 ನಿಮಿಷಗಳಲ್ಲಿ ಈ ಸಾಹಸಮಯ ಓಟವನ್ನು ಪೂರ್ಣಗೊಳಿಸಿದ್ದಾರೆ ಎಂದವರು ಹೇಳಿದರು. It is one of the top endurance races in India. This year it was 646 kilometers instead of 643 because of the route they had done. So 3 more kilometers he had to ride. After the pre-inspection, we then told Joseph to take rest the next day completely, but still he did not listen. He went for a walk for 7 kilometers, which he is used to. The next day we had to do all the shoppings, the preparations, dry fruits and all the things I had done from here. But the fruits and then all the things which we had to collect the next day, we had to go just before the race day, and along with Shivanand and Nitin, who had a great help for me, helped me to do all the things. So the race day is on 20th early morning. We had to report at 4:45 a.m. All of us were ready and we went to the starting point, and from there I went and did the reporting that our team is ready, and Mr. Joseph was the second person to flag off, because there was a lady above 50, she was the first person, and then was Joseph. So at 5:22, Joseph started the race from Pune, the hotel called the Cliff Bugao. From there we started the race, and from there Shivanand took the driving responsibility. We had 2 cars. We planned that second car would join us only at the night time. ಸುದ್ದಿಗೋಷ್ಠಿಯಲ್ಲಿ ಸೈಕ್ಲರ್ ಜೋಸೆಫ್ ಪೆರೇರಾ, ಸೈಕಲ್ ಮೆಕ್ಯಾನಿಕ್ ನಿತಿನ್ ಮೋಹನ್, ಶಿವಾನಂದ್ ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.